ಎಸ್ ಹಾಯ್ ಗುಡ್ ಮಾರ್ನಿಂಗ್ ಆಲ್. ಹೇಗಿದ್ದೀರಿ ಎಲ್ಲರೂ? ಸಹ ತುಂಬ ಸಮಯ ಆಯಿತು ನಾವು ವಿಡಿಯೋ ಮಾಡೋದೆ. ಇವತ್ತೇನೋ ಮನಸ್ಸಾಗಿದೆ ಒಂದು ವಿಡಿಯೋ ಮಾಡುವ ಅಂತ, ಹಾಗೆ ನಾವು ವಿಡಿಯೋ ಸ್ಟಾರ್ಟ್ ಮಾಡಿದ್ದೇವೆ. ಎಲ್ಲರೂ ಲೈಕ್ ಮತ್ತು ಸಪೋರ್ಟ್ ಮಾಡೋದು ಮರಿಬೇಡಿ. ನಮ್ಮ ಮಗ ನೋಡಿ ಅಂತೆ, ಅವಾಗ ಇಷ್ಟು ಸಣ್ಣದಿದ್ದ, ಈಗ ನೋಡಿ ಅಂತೆ ಎಷ್ಟು ದೊಡ್ಡದಾಗಿದ್ದಾನೆ ನೋಡಿ. ಹಾಯ್ ಮಾಡಿ, ಈಗ ಮಾತಾಡ್ತಾನೆ ಅವನು. ಮಾತಾಡಲೇ ಮಾರೆ ಶರ್. ಹಾಂ ಹಾಯ್. ಅವಾಗ ಹಾಂ ನಾವೆಲ್ಲರೂ ಸಹ ಚೆನ್ನಾಗಿದ್ದೇವೆ. ಹೋಗಿ ನಿಮ್ಮದೆಲ್ಲ ತೋರಿಸಿ. ಎಂತ ಕೆಲಸ ಇವತ್ತು? ಹ್ಯಾಪಿ ಸಂಡೇ. ಸಂಡೇ ಮೀನ್ಸ್ ಚಿಕನ್. ಅಬ್ಬಾ ಬಿಡ್ಲೆ ಯಾವ ಅವನದು ಸೈಕಲ್ ನೋಡಿ ಅಂತೆ, ಅವಾಗೆಲ್ಲ ಹೋಗಿದ್ದಿತ್ತು. ಇವಾಗ ಅವನ ಅಜ್ಜ ಎಲ್ಲ ಸರಿ ಮಾಡಿ ಕೊಟ್ಟಿದ್ದಾರೆ. ಅದರಲ್ಲಿ ಈಗ ಅವನು ಹೋಗ್ತಾನೆ ಪೊಲೆ. ರಾಮ ಸೈಕಲ್ ಮೇಲೆ ಎಂತ ಅದು? ಅದು ಅವು ಎಂಚ ಪರಿತು ಪೋತೀನಿ ಮಾರೆ. ಒಂಜಿ ವಸ್ತುಲ ದಿ ಓಡ್ಚೀರ್ ಹಾಂ ಹಾಳು ಮನ್ಪುನ್ ಎಂಚ. ಅವನೀಗ ಸೈಕಲ್ ಬಿಡ್ಲಿಕ್ಕೆ ಕಲ್ತಿದ್ದಾನೆ. ಈಗ ಅವನಿಗೆ ವೀಲ್ಸ್ ಎಲ್ಲ ಎಂತ ಬೇಡ, ಅವನೇ ಹೋಗ್ತಾನೆ ಈಗ. ಟಾಯ್ ಹಾಂ ಓಲು ವೀಟ್ ಹಾಯ್. ನನ್ನ ಮುಖ ಪರಿಚಯ ಇರ್ಬೋದಲ್ಲ, ಮರ್ತೋಗಿರ್ಬೋದಾ? ತುಂಬ ಸಮಯ ಆಯ್ತು ವಿಡಿಯೋ ಮಾಡೋದು. ನಮ್ಮನೆ ಹತ್ರ ಈಗ ಪಿಕಾಕ್ ಡ್ಯಾನ್ಸ್ ಮಾಡ್ತಾ ಉಂಟು, ನೋಡುವ ನಾವು. ಸಿ ಅಂದ ಇರ್ಪೋಡ್ಚು ಯಾನ್ ಬರ್ಪ ಸೌಂಡ್ ಮಾಡ್ಪೋಡ್ಚು ನೋಡಿ ಎಷ್ಟು ಚೆಂದ ಮಾಡಿ ಪಿಕಾಕ್ ಡ್ಯಾನ್ಸ್ ಮಾಡ್ತಾ ಉಂಟು ಅಂತ. ಸೌಂಡ್ ಮಾಡಿದರೆ ಓಡಿ ಹೋಗ್ತದೆ. ಸ್ಲೋಲಿ ಹೋಗುವ ನಾವು. ಅಪ್ಪು ಟಾಮಿ ನಂಚಿ ಗಿಡಪ್ಪಲೆ. ನಾನು ಆದಷ್ಟು ಹತ್ತಿರ ಹೋಗಿ ತೋರಿಸ್ತೇನೆ ನಿಮಗೆ. ನನ್ನ ನೋಡಿತಾ ಅದರದ್ದು ಫ್ರೆಂಡ್ಸ್ ಬಂದಿದೆ, ಅದಕ್ಕೆ ಅದು ಡ್ಯಾನ್ಸ್ ಮಾಡಿದೆ ನೋಡಿ ಅಂತೆ. ಗರ್ಲ್ ಫ್ರೆಂಡ್ ನೋಡಿದರೆ ಎಲ್ಲರೂ ಹಾಗೇ ಡ್ಯಾನ್ಸೇ ಮಾಡೋದು ಬಾಯ್ಸ್. ಹಾಗೆ ನಮ್ಮದು ಪಿಕಾಕ್ ಸಹ ಒಂದು ಡ್ಯಾನ್ಸ್ ಮಾಡಿ ನಿಲ್ಲಿಸಿದೆ. ಒಳ್ಳೆ ಇದು ವಿಡಿಯೋದಲ್ಲಿ ಹೇಗೆ ಬರ್ತದೆ ಅಂತ ಗೊತ್ತಿಲ್ಲ ನನಗೆ. ರಿಯಲ್ ನೋಡಲಿಕ್ಕೆ ಮಾತ್ರ ಎಂಥ ಚೆಂದ ಉಂಟಂದರೆ ವಾವ್, ಎಂಥ ಕಲರ್ ಕಾಂಬಿನೇಷನ್. ಅಷ್ಟು ಚಂದ ಯಾರೂ ಇರಲಿಕ್ಕಿಲ್ಲ, ಅಷ್ಟು ಚಂದ ಉಂಟು. ವಾ, ಹಾಗೆ ಇದು ನಮ್ಮ ತೋಟದಲ್ಲಿ ತುಂಬ ನವಿಲು ಬರ್ತದೆ ಈಗ. ನೋಡಿ ನಮ್ಮ ಟಾಮಿ ಸ್ವಲ್ಪ ಉಪದ್ರ ಹಾಗಿದ್ದೆಲ್ಲ ನೋಡಿದ್ರೆ ಓಡಿಸ್ತಾನವನು. ಬಂತು ಇನ್ನೊಂದು ಟಾಮಿ ನೋಡಿ ಅಂತೆ ಹುಡುಗ. ಹಾಂ, ಅವನದು ಕ್ಯಾಟ್. ಅದರ ಹೆಸರು ದಾದಾ ಕಿನ್ನಿ ಅಂತ ಅದರ ಹೆಸರು. ನಿಮ್ಮ ಹೆಸರು? ಆಹಾನ್ ಕುಟ್ಟಿ. ಕಮ್ ಅವನದೊಂದು ಗ್ಯಾಂಗ್ ಉಂಟು, ಏನು ಕಮ್ಮಿ ಇಲ್ಲ. ಅವನದು ಗ್ಯಾಂಗಲ್ಲಿ ಜೋರುಂಟು. ಅವನು ಎಲ್ಲಿಗೆ ಹೋಗ್ತಾನೆ? ಇದು 3 ಅದ್ರ ಹಿಂದೆ ಹೋಗ್ತದೆ. 3 ಅಲ್ಲ, ಈಗ 4 ಆಗಿದೆ ನೋಡಿ ಅಂತ ಅವನದು ಗ್ಯಾಂಗ್. ಅಪ್ಪು ಅವನದು ಗ್ಯಾಂಗ್ ನೋಡಿ, ಇನ್ನೊಂದು ಸೇರ್ಪಡೆ ಆಗಿದೆ ಅದಕ್ಕೆ. ಅದು ಭಯಂಕರ ಪೋಖ್ರಿ, ಅದಕ್ಕೆ ನಾವು ಕಟ್ಟಿ ಹಾಕಿದ್ದೇವೆ. ನಿಪ್ಪಾಡು ಮಾರ್ಯ. ಮಳೆಗಾಲದಲ್ಲಿ ಕಿಚಿಪಿಚಿ ತೋಟ ಎಲ್ಲ ಗಲೀಜಾಗಿರ್ತದೆ. ಇದು ನಮ್ಮ ಗಾರ್ಡನ್. ಫ್ಲವರ್ ಅಂತ ಇಲ್ಲ, ಗಾರ್ಡನ್ ನೋಡಿ. ಅಪ್ಪ ಟಾಮಿಗೆ ಫುಡ್ ಹಾಕಲಿಲ್ಲ, ಅದಕ್ಕೆ ನಮ್ಮ ಹಿಂದೆ ತಿರುಗ್ತಾ ಉಂಟು ಈಗ. ಅದಕ್ಕೆ ಫುಡ್ ಹಾಕಿದ ಮೇಲೇ ಅದು ಒಂದು ರೌಂಡ್ ಹೋಗಿ ಬರ್ತದೆ ವಾಕಿಂಗ್. ನೋಡಿ ಪಿಕಾಕ್ ಆರ್ಟಿಫಿಷಿಯಲ್. ಹಾಂ ಬಂತು ನೋಡಿ ಅವನದ್ದು ಇನ್ನೊಂದು ಗ್ಯಾಂಗ್. ಅವನದ್ದು ಗ್ಯಾಂಗ್ ಎಲ್ಲ ಜೋರುಂಟು.
ಏ ಮಾತಾಡೋಣ ಹುಡುಗ ಎಂತದ ಮಾತಾಡ ಏ ಅಂಚಿಪೋ ಎಣ್ಣೆ ಮಿತ್ತು ಬೋಂಡ ಕೊರ್ಪೆ ತಪ್ಪೆಟ್ಟು ಅಪ್ಪ ಏ ಹುಡುಗ ಬಲ್ಪಡ್ಚಿ ಜಾರುಂಡಲ್ಲ ಹಾಗೆ ಸಂಡೇದು ರುಟೀನು ಕೆಲಸ ಎಲ್ಲ ಶುರುವಾಗಿದೆ ಈಗ. ಟಾಮಿ ನೋಡಿ ಕಾಯ್ತಾ ಇದ್ದಾರೆ ಯಾರಾದರೂ ನನಗೆ ಫುಡ್ ಹಾಕ್ತಾರಾ ಅಂತ. ಚಪಾತಿ ಹಾಕಿದ್ದೇನೆ ಸ್ವಲ್ಪ, ಸಾಕಾಗಲಿಲ್ಲ ಈಗ, ಕಾಯ್ತಾ ಉಂಟೀಗ. ತುಂಬ ಸಮಯ ಆಯ್ತಲ್ಲ ನಾನು ವೀಡಿಯೋ ಮಾಡಿದೆ, ಒಂದು ಆಲ್ಮೋಸ್ಟ್ 1 ಇಯರ್ ಆಯ್ತಾ ಅಂತ ವೀಡಿಯೋ ಮಾಡಿದೆ. ಈಗ ಸಡನ್ನೇ ಮನಸ್ಸಾಯ್ತು ನನಗೊಂದು ವೀಡಿಯೋ ಮಾಡುವ ಅಂತ, ಹಾಗೆ ನಾನು ವೀಡಿಯೋ ಮಾಡ್ತಾ ಇದ್ದೇನೆ. ಎಲ್ಲ ಗ್ರೀನರಿ ನೋಡ್ಲಿಕ್ಕೆ ಚೆಂದ ಆಗ್ತದೆ ಮಾತ್ರ, ಅಷ್ಟು ಚೆಂದ ಇದೆ. ಗ್ರೀನ್ ಗ್ರೀನ್ ಗ್ರೀನ್. ಈವ್ನಿಂಗ್ ಟೈಮ್ ಆಗಿದೆ. ಅಪ್ಪ ಸ್ಲೋಲಿ ಪೋಲೆ, ಸ್ವಲ್ಪ ವಾಕಿಂಗ್ ಹೋಗುವ ಅಂತ. ಅಪ್ಪು ಸೈಕಲಲ್ಲಿ ಹೋಗ್ತಿದ್ದಾನೆ. ಅಪ್ಪುದು ಫ್ರೆಂಡ್ ರಾಕಿ ಸಹ ಬರ್ತಿದ್ದಾರೆ. ಹೋಗುವ. ಸಿ ಸನ್ 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 ಮೆಲ್ಲ ಪೋಲೆ ಸ್ಲೋಲಿ. ನಂದು ದಾಸವಾಳ ನೋಡಿ ಅಂತೆ ಎಷ್ಟು ಚಂದ ಇದೆ. ಹೋಗುವ. ತುಂಬ ದಿನ ಆಯಿತು ನಾನು ಸಹ ವಾಕಿಂಗ್ ಹೋಗುತ್ತೆ. ಇವತ್ತಿಂದ ಸ್ವಲ್ಪ ವಾಕ್ ಮಾಡುವ ಅಂತ ನೋಡಿ. ನಮ್ಮ ಮಗಂದು ಬಾಡಿ ಗಾರ್ಡ್ ಇಬ್ಬರು, ಹಿಂದೆ ಒಂದು ಮುಂದೆ ಒಂದು ಹೋದರು ಇಬ್ಬರು ಸಹ. ಅಪ್ಪ ಸ್ಲೋಲಿ ಪೋಲೆ. ನಾನು ಸ್ವಲ್ಪ ಫಾಸ್ಟ್ ಹೋಗ್ತಾನೆ, ಅವನಿಗೆ ಗೊತ್ತಿಲ್ಲ ಹೇಗೆ ಹೋಗಬೇಕು ಅಂತ, ಸ್ವಲ್ಪ ಭಯ ಆಗ್ತದೆ ನೋಡಿ. ಎಷ್ಟು ಚೆಂದ ಮಾಡಿ ಸೈಕಲ್ ಬಿಡ್ತಿದ್ದ ನಾನು. ಹೋಗ್ತಾನೆ ಚೆಂದ ಮಾಡಿ. ಬಚ್ಚಿ 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 ಬಚ್ಚಿ. ಅಪ್ಪ ಪಾಪ ಬುಡ್ಲೈನಾತೆಗೆ ಪತ್ರ ಅಂದರೆ ಅಷ್ಟಿಷ್ಟಲ್ಲ ಅವನದ್ದು. ಅಗ್ಗೊಂಡಿರೇಗ ಏ ಅಂಚ ಕಿಕ್ಕಲ್ ಪತ್ತುನ ಇಪ್ಪಡ ಎಂತಾದ್ರೂ ಒಂದು ಕಿತಾಪತಿ ಬಡ್ಚಿ ಬಿಡ್ಲ ಪಾಪ ವೈಕ್ ಇಷ್ಟ ಅಜ್ಜಿ. ಪತ್ರ ಅನ್ನೋದ್ರಲ್ಲಿ ಫಸ್ಟ್ ನಂಬರ್ ಇದ್ದಾನೆ ಅವನು. ಸ್ಲೋಲಿ ಪೋಲೆ ನಾನು ಸ್ಲೋಲಿ. ಸನ್ ಒಂದೆಷ್ಟು 5:30 ಆಯಿತು. ಬಿಸಿಲಿದೆ ಈಗ, ಸೆಕೆ ಬೇರೆ, ಸಾಕಾಗ್ತದೆ ವಾಕಿಂಗ್ ಮಾಡುವಾಗ. ಯಾವಪ್ಪ ಪೋಯ್ ಇಲ್ಲ. ಸೀನರಿ ಚೆನ್ನಾಗಿದೆ ನೋಡಿ, ಎಷ್ಟು ಚಂದ. ಫುಲ್ ವಾಟರ್. ಬಡ್ಚಿ ಮಾರೆ ಬುಡ್ಲಿ. ಅಪ್ಪ ಇದು ಮರ ನೋಡಿ ಅಂತೆ, ಮೊದಲು ಎಷ್ಟು ಚಂದ ಚಿಗುರಿದ್ದಿತ್ತು, ಈಗೆಲ್ಲ ಬಿದ್ದೋಗ್ತಾ ಉಂಟು. ಮೇಲೆಲ್ಲ ಸ್ವಲ್ಪ ಎಲೆ ಉಂಟು, ಇನ್ನು ಸ್ವಲ್ಪ ಆದಮೇಲೆ ಚಿಗುರ್ಬೋದು. ಈಗ ನೋಡುವಾಗ ಬೇಜಾರಾಗ್ತದೆ ಎಲೆ ಇಲ್ಲದೆ ಮರ ನೋಡಲಿಕ್ಕೆ. ಬೆಲೆ ಬೆಲೆ ಪುಯ್. If nobody is there, you can go to